ಅದು ಮಿಸ್ಗೈಡ್ ಮಾಡಲಾಗಿದೆ. ನಮಗೆ ಅದರಲ್ಲಿ ಸಹಿತ ಕೇಸಿನ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೋದು. ಖಂಡಿತ ನಾವು ಅವ್ರು ಹೇಳಿದ ಮಾತನ್ನು ಹೇಳ್ತಾ ಇದ್ದೇವೆ. ಹಿಡನ್ ಕ್ಯಾಮರಾ ಅಂತೇಳಿ ಯಾರೂ ಹೇಳ್ತಾ ಇಲ್ಲ. ಅವ್ರು ಬರುವಾಗ ಕ್ಯಾಮರಾಗಳು ಇರಲಿಲ್ಲ, ಸತ್ಯವೇ. ಆದರೆ ಆಗಿರೋದು ಮೊಬೈಲ್ ಕ್ಯಾಮರಾಗಳಲ್ಲಿ. ಅದನ್ನು ಮಕ್ಕಳು ಸಹಿತ ಹೇಳ್ತಾ ಇದ್ದಾರೆ. 6 ತಿಂಗಳಿಂದ ಆಗ್ತಾ ಇದೆ. ಎಷ್ಟು ಕೆಟ್ಟ ಒಂದು ವಿಷಯ ಇದು. ಇದನ್ನು ಆಯಿತು ಸುದ್ದಿ ಮಾಡಬೇಡಿ, ಮರ್ಯಾದೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳು ಸುಮ್ಮನಿದ್ದಾರೆ. ಅದು ಸತ್ಯವೇ, ನಮಗೂ ಮನಸ್ಸಿಲ್ಲ. ಆದರೆ ಇದು ಏನು ಆಗ್ತಾಯಿದೆ ಅನ್ನೋದನ್ನು ಕಂಡುಹಿಡಿಯೋದ್ರಲ್ಲಿ ನೀವು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ? ಇದರ ಪರಿಣಾಮ ಎಲ್ಲಿವರೆಗೆ ಹೋಗ್ತದೆ? ಹಿಂದೆ ಏನೆಲ್ಲ ಆಗಿದೆ ಇಲ್ಲಿ? ಕರಾವಳಿ ಎಷ್ಟು ದುಷ್ಟಕೂಟಗಳಿಗೆ ಬಲಿಯಾಗ್ತಿತ್ತು. ಹಿಂದೂ ಸಂಘಟನೆಗಳು ಅದನ್ನು ಇವತ್ತಿನವರೆಗೂ ಕಾಪಾಡಿಕೊಂಡು ಬಂದಿದೆ. ಕಾಲಕ್ಕೆ ಹೋರಾಟ ಮಾಡಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ, ಸರ್ಕಾರಕ್ಕೆ ಬುದ್ಧಿ ಹೇಳಿದೆ, ಎಲ್ಲವನ್ನೂ ಮಾಡ್ತಾ ಇದೆ. ನಾನು ಹೇಳ್ತಾ ಇರುವುದು ರಾಜಕೀಯ ವಿಷಯಗಳು ರಾಜಕೀಯ, ಖಂಡಿತ ಅದು ನಾವು ಹಾಗೆ ಹೇಳ್ತೇವೆ, ನೀವು ಹೇಗೆ ಹೇಳ್ತೀರಿ, ಕೊನೆಗೊಂದು ಹಂತಕ್ಕೆ ಬರ್ತದೆ. ಆದರೆ ಹಿಂದುತ್ವದ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ. ನಾವು ಮಾಡೋದಿಲ್ಲ, ನೀವು ಮಾಡಬೇಡಿ. ಇಲ್ಲಿ ಅಪಾಯಕ್ಕೊಳಗಾಗ್ತಾ ಇರೋದು ಹಿಂದೂ ಹೆಣ್ಮಕ್ಳು. ಇದರಲ್ಲಿ ಅನುಮಾನ ಇದೆಯಾ ನಿಮಗೆ? ಹಿಂದೂ ಸಂಸ್ಥೆಗಳು, ಅದರಲ್ಲಿ ಅನುಮಾನ ಇದೆಯಾ ನಿಮಗೆ? ಈ ಜಿಲ್ಲೆ ಅನ್ನುವಂಥದ್ದು, ಕರಾವಳಿ ಜಿಲ್ಲೆ ಅನ್ನುವಂಥದ್ದು ಶಿಕ್ಷಣದ ಕ್ಷೇತ್ರದ ಕ್ರಾಂತಿಯನ್ನು ಮಾಡಿದವರು, ಶಿಕ್ಷಣದಲ್ಲಿ ದೊಡ್ಡ ಹೆಜ್ಜೆಯನ್ನು ಮುಂದಿಟ್ಟವರು. ಸಂಸ್ಥೆಗಳೊಳಗೆ ಯಾರ್ಯಾರನ್ನು ಸುಳ್ತಾ ಇದ್ದಾರೆ? ಯಾರು ಮಕ್ಕಳು? ನಮಗಿರುವ ಮಾಹಿತಿ ಪೊಲೀಸ್ ಇಲಾಖೆಗಿರೋದಿಲ್ವ? ಯಾರ್ಯಾರು PFI ಅಲ್ಲಿ ಇದ್ದಂಥ ಆ್ಯಕ್ಟಿವಿಸ್ಟ್ಗಳ ಮಕ್ಕಳು ಅನ್ನುವಂಥ ಮಾಹಿತಿ ಸಮಾಜದಲ್ಲಿದ್ದಾಗೆ ನಮಗಿದ್ದಾಗೆ ಡಿಪಾರ್ಟ್ಮೆಂಟಿಗೆ ಇರೋದಿಲ್ವ? ನೀವು ಹೇಗೆ ಅದನ್ನು ಏಕಾಏಕಿ ಮಕ್ಕಳಾಟಿಕೆ ಸಣ್ಣ ವಿಷಯ ಅಂತಲ್ಲಿ ಹೇಳ್ತೀರಿ? ಇಷ್ಟು ದೊಡ್ಡ ಗಂಭೀರ ವಿಷಯವನ್ನು ಎಲ್ಲವನ್ನೂ ಒಟ್ಟು ಅಪಾಯಕ್ಕೆ ತಳ್ತಾ ಇದ್ದೀರಿ. ನಮ್ಮ ಆತಂಕ ಇರುವುದು ಇಷ್ಟೇ ವಿಷಯ. ರಾಜಕೀಯ ಭವಿಷ್ಯದ ಬಗ್ಗೆ ಅಲ್ಲ. ರಾಜಕೀಯದಿಂದ ಯಾರು ಏನಾದರೂ ನಮಗೇನು ಚಿಂತೆ ಇಲ್ಲ. ನಮಗಾಗಬೇಕಾದ್ರೆ ಹಿಂದೂ ಸಮಾಜ ಉಳಿಬೇಕು. ಇದಕ್ಕೆ ತೊಂದರೆ ಆದಾಗ ಏನು ಹೋರಾಟ ಮಾಡದೆ ಬೇರೆ ಏನು ಮಾಡಬೇಕು? ನಾನು ಎರಡೆರಡು ಉದಾಹರಣೆಯನ್ನು ಈಗಾಗಲೇ ಹೇಳಿದ್ದೇನೆ. ನಿಮಗೆ ಕೊಲ್ಲೂರಿಗೆ ಬಂದಾಗ ಕಮ್ಯುನಿಸ್ಟ್ ಕಾರ್ಯಕರ್ತರು, ಕೇರಳದ ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ಬಂದಾಗ ಒಂದು 5 ನಿಮಿಷ ಆತ್ಮೀಯವಾಗಿ ಮಾತಾಡುವಂತ ಕರ್ಕೊಂಡು ಹೋದಾಗ ಈ ಕಷ್ಟ ಹೇಳ್ತಾರೆ. ನಾವು ಬದುಕಿ ಬಿಟ್ಟೆವು, ನಮ್ಮ ಬದುಕು ನಡೀತು, ನಮ್ಮ ಮಕ್ಕಳ ಭವಿಷ್ಯ ಆತಂಕದಲ್ಲಿದೆ, ನೀವು ಜಾಗ್ರತೆ ಮಾಡಿಕೊಳ್ಳಿ, ಇಲ್ಲದಿದ್ರೂ ಕೊನೆಗೂ ಹೀಗಾಗ್ತದೆ ಅನ್ನುವಂಥದ್ದು ಹೇಳ್ತಾರೆ. ಎಷ್ಟು ಜನ ದಕ್ಷಿಣ ಕನ್ನಡ, ಉಡುಪಿ, ಪುತ್ತೂರು, ಕಾಸರಗೋಡಿನ ಈಚೆ ಭಾಗ, ಕರಾವಳಿಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇರಳದಿಂದ ವಲಸೆ ಬಂದಿದ್ದಾರೆ. ಅವರನ್ನು ಹೋಗಿ ಕೇಳಿ ಮುಂದೆ ಏನಾಗ್ತದೆ ಅಂತ ಹೇಳಿ. ಎದ್ದು ಹೊರಡುವಾಗ ಯಾರೂ ಬರುವುದಿಲ್ಲ, ಕೊನೆಗೆ ಸಮಾಜದ ರಕ್ಷಣೆ ಯಾರೂ ಇರುವುದಿಲ್ಲ. ಸಣ್ಣ ಘಟನೆ ಆದಾಗ ನಾವು ಅದನ್ನು ಅಗದು ತೂಗಿ ಏನು ಅಂತೇಳಿ ಹೇಳಿ ವಾಸ್ತವಾಂಶವನ್ನು ಪೊಲೀಸ್ ಇಲಾಖೆ ಹೊರಗಿಡುವಾಗ ಮಾಡಬೇಕು. ಜಡ್ಜ್ಮೆಂಟಿಗೆ ಬಂದು ಬಿಡಬೇಡಿ, ಇದು ಅಪಾಯ ಆಗ್ತದೆ ಅನ್ನುವಂಥದ್ದು.